ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಲಕ್ಷ್ಮೀ ವೃಂದಾವನ್. ಹೇಗಿದೆಯಾ ಎಲ್ಲ? ಮೊನ್ನೆ ಸಂಡೇ ನನ್ನ ತಂಗಿ ಡ್ಯಾನ್ಸ್ ಹಾಕಿದೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಾನು ಇವತ್ತೊಂದು ವಿಷಯ ಹೇಳಬೇಕು. ನನ್ನ ಚಾನಲಲ್ಲಿ A to Z ಅನ್ನೋ ಒಬ್ಬ ಸಬ್ಸ್ಕ್ರೈಬರ್ ಇದ್ದರು. ಪಾಪ ಒಂದು ಮಿಸ್ಟೇಕಿಂದ ಅವ್ರ ಚಾನಲೇ ಡಿಲೀಟ್ ಆಗೋಯಿತು. ಸೊ ಇವಾಗ ಮತ್ತೆ ಸ್ಟಾರ್ಟಿಂದ ಮಾಡಬೇಕು. ನಮಗೆ ಒಂದೊಂದು ಸಬ್ಸ್ಕ್ರೈಬರ್ ಅಂದರೆ 1,000, ಒಬ್ಬ ಸಬ್ಸ್ಕ್ರೈಬರ್ 1,000 ಜನಕ್ಕೆ ಸಮ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಅವರು 2,000 ಜನ ಸಬ್ಸ್ಕ್ರೈಬರ್ನ ಪಡ್ಕೊಂಡಿದ್ರು. ಪಾಪ ಚಾನಲ್ ಡಿಲೀಟ್ ಆಗಿ ಇವಾಗ ಮತ್ತೆ ಸ್ಟಾರ್ಟಿಂದ ಶುರು ಮಾಡಿದ್ದಾರೆ. A to Z ವ್ಲಾಗ್ ಅಂತಲೇ ಹೆಸರು ಹಾಕಿದ್ದಾರೆ. ನಾನು ಅದರ ಲಿಂಕನ್ನು ಕೆಳಗಿನ ಡೀಟೇಲ್ಸಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಪ್ಲೀಸ್ ಅದಕ್ಕೆ ಎಲ್ಲರೂ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಮತ್ತೆ ಅವರ ಚಾನಲನ್ನು ಮುನ್ನಡೆಸೋಕ್ಕೆ ಪ್ರೋತ್ಸಾಹ ನೀಡಿ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ಅವ್ರದ್ದು ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ಹೇಳಿದರು ಅವರು ಈ ಥರ ನನ್ನ ಮೊದಲ A to Z ಚಾನಲ್ ಡಿಲೀಟ್ ಆಗಿದೆ ಮಿಸ್ಟೇಕಿಂದ. ಸೊ ಪ್ಲೀಸ್ ಮತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಯಾಕಂದರೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ 2,000 ಜನ ಸಬ್ಸ್ಕ್ರೈಬರ್ ಆಗೋದು ಅಂದರೆ ದೊಡ್ಡ ವಿಷಯ ಅಲ್ವೇ ಅಲ್ಲ. ನಾವು ತುಂಬ ಕಷ್ಟಪಟ್ಟಿರ್ತೀವಿ ಆ ಸಬ್ಸ್ಕ್ರೈಬರ್ನ ಪಡ್ಕೊಳ್ಳೋಕ್ಕೆ. ನನ್ನ ಚಾನಲ್ ಡಿಲೀಟ್ ಆದಷ್ಟು ಬೇಜಾರಾಯಿತು. ಸೊ ಪ್ಲೀಸ್ ಎಲ್ಲರೂ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಅವರು ತಮ್ಮ ಹಿಂದಿನ ಎಲ್ಲ ಸಬ್ಸ್ಕ್ರೈಬರ್ಗಳನ್ನ ಮತ್ತೆ ಪಡ್ಕೊಳ್ಳೋ ಹಾಗೆ ಅಲ್ಲಿಂದ ಆಶಿಸ್ತೀನಿ ನಾನು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾನು ಸಿಂಪಲ್ ಆಗಿರೋ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ರೈಸಿಂದ ಮಾಡೋದು. ನನ್ನ ಮಗನಿಗೆ ಅಷ್ಟೊಂದು ಯಾವುದು ಹಿಡಿಸಲ್ಲ. ಅವನು ಇವಾಗ ಫೀಡಿಂಗ್ ಬಿಟ್ಟಿದ್ದಾನೆ, ಹಾಲು ಕೊಡೋದು ಬಿಡಿಸಿದ್ದೀನಿ ಅವನಿಗೆ. ಹಾಗಾಗಿ ಇವಾಗ ಊಟನೂ ಅಷ್ಟೊಂದು ಮಾಡ್ತಿಲ್ಲ ಅವನು. ಸಂಜೆ ಹೊತ್ತು ಏನಾದರೂ ಮಾಡಿಕೊಡ್ಬೇಕಾಗುತ್ತೆ ಅದು ಇದು ಅಂತ. ಸೊ ರೈಸಲ್ಲಿ ನಾನು ಒಂಥರ ಸಿಂಪಲ್ಲಾಗಿ ತುಪ್ಪ ಜಾಸ್ತಿ ಹಾಕಿ ಅದಕ್ಕೆ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದೆ. ಸೊ ಅವ್ನು ಚೆನ್ನಾಗಿ ತಿಂದ ಅವನು. ಇಲ್ಲಾಂದರೆ ರೈಸೆಲ್ಲ ಅವನಷ್ಟು ತಿನ್ನಲ್ಲ. ಪುಡಿಗಳನ್ನೆಲ್ಲ ಹಾಕಿ ಪಲಾವೆಲ್ಲ ಮಾಡಿಕೊಟ್ರೆ ಅವನಷ್ಟು ತಿನ್ನಲ್ಲ. ಸೊ ನಾನು ಅವನಿಗೆ ತುಪ್ಪ ಜಾಸ್ತಿ ಹಾಕಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದೆ, ತಿಂದಿದ್ದಾನೆ. ಸೊ ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ತುಪ್ಪ ಎಲ್ಲ ಹಾಕಿ ಮಾಡ್ತೀವಲ್ಲ. ಸೊ ಹಾಗಾಗಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಮಕ್ಕಳು ಇಷ್ಟಪಡ್ತಾರೆ. ಹಾಗೆ ಬ್ಯಾಚುಲರ್ಸು ಇದನ್ನ ಬೇಗ ಮಾಡ್ಕೊಳ್ಬೋದು. ಹಾಗೂ ಬೆಳಗಿನ ತಿಂಡಿಗೂ ಇದನ್ನ ಬೇಗನೆ ತಯಾರು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಅದನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸುತ್ತೆ. ಅದರಲ್ಲಿ 3 ಆಪ್ಷನ್ ಇರುತ್ತೆ. ಅದರಲ್ಲಿ ಆಲ್ ಅಂತ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ಸಿಂಪಲ್ ಆಗಿರೋ ರೈಸ್ ರೆಸಿಪಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಒಂದು 3-4 ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ, ಆಯಿಲ್ ಹಾಕ್ಕೊಳ್ತಾ ಇಲ್ಲ. ಮನೆಯಲ್ಲೇ ಮಾಡಿರೋ ತುಪ್ಪ ಚೆನ್ನಾಗಿರುತ್ತೆ. ಹಾಗೆ ತುಪ್ಪ ಬಿಸಿ ಆದಮೇಲೆ 3 ಏಲಕ್ಕಿ, ಒಂದು ಸಣ್ಣ ತುಂಡು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿ, ನಾನು ಇಡೀ ಏಲಕ್ಕಿ ಹಾಕ್ತಿಲ್ಲ, ಅದರ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಆಗಿರೋ ಪಲಾವ್ ಎಲೆ, ತುಂಬ ಪರಿಮಳ ಇರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಎಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಹಾಕ್ಕೊಂಡಿಲ್ಲ. ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕೋಲ್ಡ್ ಕಲರ್ ಬರೋವಾಗ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಅಷ್ಟು ಖಾರ ಇರಲ್ಲ, ದೊಡ್ಡ ಕ್ಯಾಪ್ಸಿಕಮ್ಮು ಒಂಥರ ಸಿಹಿ ಫ್ಲೇವರ್ ಕೊಡುತ್ತೆ. ಹಾಗೆ ಕ್ಯಾರೆಟು ಅಷ್ಟೇ ಸಿಹಿಯಾಗಿರುತ್ತೆ. ಅದನ್ನ ಚೆನ್ನಾಗಿ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಸಾಫ್ಟ್ ಆಗಬೇಕು ಕ್ಯಾರೆಟು. ನಿಮಗೆ ಬೇಕಿದ್ದರೆ ಬೇರೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಮಗುಗೆ ಮಾಡ್ತಿರೋದ್ರಿಂದ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ. ಅವನಿಗೆ ಆಲೂಗೆಡ್ಡೆ ಇಷ್ಟ ಆಗಲ್ಲ. ಇದೊಂದು 3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಹಾಗೆ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸೋನಾ ಮೊಸರು ಹಾಕಿ 1 ಗ್ಲಾಸ್, ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ನೆನೆಸಿಟ್ಟಿದ್ದೆ ಅರ್ಧ ಗಂಟೆ. ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಅಕ್ಕಿ ಮತ್ತು ಕ್ಯಾಪ್ಸಿಕಮ್ ಕ್ಯಾರೆಟ್ನಲ್ಲಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. 2 ನಿಮಿಷ ಆದಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ಸ್ಕಿಪ್ ಆಗಿದೆ ನಾನು ಉಪ್ಪು ಹಾಕಿರೋದು. ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ನೀವು ಬೇಕಾದರೆ ಪುದೀನೂ ಆ್ಯಡ್ ಮಾಡಬಹುದು. ಹಾಗೆ ನಾನು ಕೊನೆಗೆ 1 ಚಮಚ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಿ. ಗೋಡಂಬಿ ಮತ್ತು ದ್ರಾಕ್ಷಿ, ಬೇಕಾದರೆ ಬಾದಾಮಿನೂ ಹಾಕ್ಕೊಬೋದು. ಇದೆಲ್ಲ ಹಾಕಾದ್ಮೇಲೆ ಕೊನೆಗೆ ಕಸೂರಿ ಮೇಥಿನ ಹಾಕ್ಕೊಳ್ಳಿ. ಈ ಕಸೂರಿ ಮೇಥಿ ಫ್ಲೇವರ್ ತುಂಬಾ
ಮಕ್ಕಳಿಗೆ ಇಷ್ಟ ಆಗುತ್ತೆ, ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನ ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. 15ರಿಂದ 20 ನಿಮಿಷದೊಳಗಡೆ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಬೇಕಾದರೆ ಮಧ್ಯೆ ಮಧ್ಯೆ ನೋಡ್ಬೋದು ನೀವು ಬೆಂದಿದೆಯಾ ಇಲ್ವಾ ಅಂತ, ಏನೂ ತೊಂದರೆ ಇಲ್ಲ. ಸೊ ಅಕ್ಕಿ ನೆನೆಸಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ನಿಮಗೆ ಇದಕ್ಕೆ ಬೇಕಾದರೆ ಖಾರ ತಿನ್ನೋರಾದರೆ ಕಾಯಿ ಮೆಣಸು ಆ್ಯಡ್ ಮಾಡಬಹುದು, ಅಥವಾ ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲೆ ಪುಡಿ ಏನಾದರೂ ತರಕಾರಿ ಫ್ರೈ ಮಾಡ್ಕೊಳ್ಳುವಾಗ ಹಾಕೊಬೋದು, ಸೇರಿಸ್ಕೊಬೋದು ನೀವು. ನಾನಿಲ್ಲಿ ಮಗುಗೆ ಮಾಡ್ತಿರೋದ್ರಿಂದ ಆ ಥರದ್ದೇನು ಹಾಕಿಲ್ಲ, ಯಾಕಂದರೆ ಅವನೇನು ತಿನ್ನಲ್ಲ. ಮಕ್ಕಳಿಗೆ ಖಾರದ ಪುಡಿ ಎಲ್ಲ ಹಾಕಿ ಮಾಡಿದರೆ ಅಷ್ಟು ಇಷ್ಟ ಆಗಲ್ಲ. ಸೊ ಈ ಥರ ತುಪ್ಪ ಹಾಕಿ, ಕ್ಯಾರೆಟ್ ಹಾಕಿ, ದ್ರಾಕ್ಷಿ ಎಲ್ಲ ಹಾಕಿ ಮಾಡಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಕಸೂರಿ ಮೇಥಿ ಫ್ಲೇವರು ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಮಕ್ಕಳಿಗೆ ಮಾಡಿಕೊಡಿ. ಹಾಗೆ ಇದನ್ನ ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಬೆಳಿಗ್ಗೆ ಇವಾಗ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಈ ಥರ ತುಪ್ಪ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ, ಬ್ಯಾಚುಲರ್ಸು ಒಂದ್ಸಲ ಟ್ರೈ ಮಾಡಿ. ಸಂಜೆ ಹೊತ್ತು ಈ ಥರ ಬೇಗನೆ ಮಾಡಿಕೊಂಡು ಟೀ ಜೊತೆ ತಿನ್ನಬಹುದು. ನಾನು ಇದನ್ನ ಇವಾಗ ನನ್ನ ಮಗ ಕೃಷ್ಣನಿಗೆ ಕೊಡ್ತೀನಿ. ಅವನಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಮಾಡಿಕೊಡ್ತೀನಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೃಷ್ಣ ಪಲಾವ್ ಪಲಾವ್ ತಿಂದು ತುಲ ಬಾಯಿ ತಿಂದು ತುಲ ಬೊಕ್ಕ ಶೋಕಾಯಿ ಜಿನ್ನ ಬೊಡ್ಚಿ ಒಂಜೇ ಬಾಯಿ ನಾ ಗೋಡಂಬಿ ಪಾಡ್ದೆ ತುಲ ದ್ರಾಕ್ಷಿ ದ್ರಾಕ್ಷಿ ನೇ ಒಂಜಿ ಬಾಯಿ ತಿನ್ಲೆ ಬಂಗಾರು ನೇ ಮುಲ್ ತುಲೆ ಗೋಡಂಬಿ ಅವ ನಾ ದ್ರಾಕ್ಷಿ ತುಲೆ ಹಾ ಗೋಡಂಬಿ ಉಂಡು ಲಂಚನೆ ಉಂಡು ಕೈ ಕೈ ಬೇನೆ ಹಾಕೊಂಡು ಆಮೇಲೆ ನೋಡು ಒಂಜಿ ಬಾಯಿ ಉಂಡು ತುಲ ಬೊಕ್ಕ ಕೊರ್ಪೆ ಒಂಜಿ ಬಾಯಿ ಗುಡ್ ಬಾಬತ್ತೆ ನಾವಿತ್ತೆ ಬರ್ಪೇರು ಪ್ರಿಯ ಆಂಟಿ ಅಲ್ಲ ಅಲ್ಲಿ ಪ್ರಿಯ ಆಂಟಿ ಬತ್ತೇರಿ ಕಡ್ದ ಮಾಮನಕ್ಲು ಪೂರ ಬರೋಂದುಲ್ಲೇರು ಬಿರ್ಕುಂದೇಗ ಶೋಕಾತನಾ ತಿನ್ಪಾನಾ ಖಾರ ಇಜ್ಜಾಯ್ತ ತಿನ್ಕಾಪಣ ಪೂರ ಖಾಲಿ ಮಣ್ಣು ಪುಡಿತ್ತೆ ಮಲ್ಪಾರತ ಹಾಂ ಮಲ್ಪೂಜಾ ಎಂತ ವಿಡಿಯೋ ಮಾಡ್ತಿದ್ದಿ ಇದು ಚಂದ ಆಗಿದೆ ನೀವು ಮಕ್ಕಳಿಗೆ ಮಾಡಿಕೊಡಿ ಪನೆ ಚಂದ ಆಗಿದೆ ಕನ್ಲೆ ಚಂದ ಆಗಿದೆ ಮಕ್ಕಳಿಗೆ ಮಾಡಿಕೊಡಿ ಮಾಡಿಕೊಡಿ ಖಾರ ಇಲ್ಲ ನಾನು ತಿಂತೀನಿ ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರೂ ಖುಷಿಯಾಗಿರಿ ಎಲ್ರನ್ನು ಖುಷಿಯಾಗಿರಿಸಿ ಜೈ ರಾಧಾಕೃಷ್ಣ ಬಾಯ್ ಬಾಯ್ ಇಂಚ ಮಲ್ಪಲೆ ಬಾಯ್ ಬಾಯ್ ಹಾಂ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಸಿಂಪಲ್ ಆಗಿರೋ ರೆಸಿಪಿನ ತುಪ್ಪ ಹಾಕಿ ಕ್ಯಾರೆಟ್ ಎಲ್ಲ ಹಾಕಿ ಟೇಸ್ಟಿಯಾಗಿ ತುಂಬ ಗಮ್ ಅಂತ ಪರಿಮಳ ಬರೋ ಹಾಗೆ ಮಾಡ್ಬೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಇವಾಗಲೇ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ. ಕೃಷ್ಣ 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 ಕೃಷ್ಣ